ಸರ್ಕಾರದಲ್ಲಿ ಎಲ್ಲ ಸಮುದಾಯದವರಿಗೆ ಸೂಕ್ತ ಸ್ಥಾನಮಾನ, ನಿರೀಕ್ಷಿತ ಸ್ಥಾನಮಾನ ಸಿಗಲಿಲ್ಲ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ನನಗನ್ಸುತ್ತೆ, ನಾನು ಅದನ್ನ ಸಂಪೂರ್ಣವಾಗಿ ಸ್ವಲ್ಪ ನೋಡಿದೆ ಅಷ್ಟೇ, ಅದ್ರದ್ದು ಡೀಟೇಲ್ಸ್ನ ಕಾರಲ್ಲಿ ಬರಬೇಕಾದ್ರೆ. ನನಗನ್ಸುತ್ತೆ, ಈಗ ನಾನು ಯಾರು, ನಿಮ್ಮ ಎದುರುಗಡೆ ನಿಂತ್ಕೊಂಡಿರೋನು ಬಿಲ್ ಆವಾಜೆ ಅಂದರೆ ನಮಗೆ ಈಡಿಗರು ಅಂತ ಹೇಳ್ತಾರೆ. ಬಿಲ್ ಆವಾಜು, ಇಲ್ಲಿ ಈಡಿಗರು, ಇಳವಾಜು, ನಾಮದಾರೀಸು ಇದೆಲ್ಲ ಇರ್ತದೆ. ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿರೋ ಪ್ರಕಾರ ಪ್ರಾತಿನಿಧ್ಯವನ್ನು 100ಕ್ಕೆ 100 ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ, ಇಲ್ಲ ಅಂತಕ್ಕಂಥದ್ದಲ್ಲ. ಅಲ್ಲಲ್ಲ, ಒಂದು ನಿಮಿಷ, ಅದನ್ನು ಮಾನ್ಯ ಸಿದ್ದರಾಮಯ್ಯವರು ಮುಂದಿನ ದಿನಗಳಲ್ಲಿ, ನಾನು ಅದಕ್ಕೆ ಹೇಳಿದ್ನಲ್ಲ, ಮ್ಯಾನಿಫೆಸ್ಟೋಲ್ಲಿ ಏನೇನು ನಮ್ಮ ಕಮಿಟ್ಮೆಂಟ್ ಇದೆ, ಕರಾವಳಿ ಭಾಗಕ್ಕೆ ಕರಾವಳಿಯ ನಿಗಮವನ್ನು ಮಾಡ್ತಕ್ಕಂಥದ್ದು, ನಾರಾಯಣ ಗುರುಗಳ ನಿಗಮ ಮಂಡಳಿ ಮಾಡೋದು, ಮತ್ತು ಈ ಕಡೆ ಭಾಗಕ್ಕೆ ಮತ್ತೇನಿದೆ, ಬರೀ ನಮ್ಮ ಸಮಾಜಕ್ಕಲ್ಲದೆ ಕರಾವಳಿ ಭಾಗದಲ್ಲಿರ್ತಕ್ಕಂಥ ಮೀನುಗಾರರಿಗೆ ಎಲ್ಲರಿಗೂ ಕೂಡ, ಬಂಟರಿಗಿರ್ಬೋದು, ಎಲ್ಲ ಸಮಾಜಕ್ಕೂ. ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೂರಕವಾಗಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ, ಚುನಾವಣೆಗಿಂತ ಪೂರಕವಾಗಿ. ಆದರೆ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಮಾಜಕ್ಕೆ ಅಂದರೆ ಬಿಲ್ಲವ ಸಮಾಜ ಇರ್ಬೋದು, ಈಡಿಗರ ಸಮಾಜಕ್ಕೆ ಯಾವುದೇ ಥರದ ಅನ್ಯಾಯವನ್ನು ಮಾನ್ಯ ಸಿದ್ದರಾಮಯ್ಯವರಾಗಲಿ ಕಾಂಗ್ರೆಸ್ ಅವರಾಗಿ ಮಾಡಿಲ್ಲ. ಆದರೆ ಕೆಲಸವನ್ನು ಏನು ಯಾಕೆಂದರೆ ಅವರು ಭಾಳ ಇಲ್ಲ ಹಾಗೆಲ್ಲ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದೇನಾಗ್ತದೆ, ಹೈಕಮಾಂಡು ಕೂಡ ನೋಡಿ ತೀರ್ಮಾನಗಳನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ, ಆಮೇಲೆ ಅವರೆಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾಯಕರು ಇರೋದ್ರಿಂದ, ಹರಿಪ್ರಸಾದ್ ಅವರು ಯಾವ ನಿಟ್ಟಿನ ಮೇಲೆ ಏನು ಹೇಳಿದ್ರು ಗೊತ್ತಿಲ್ಲ. ಆದರೆ ಒಂದು ಕಡೆಗಣಿಸ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಅದು ಆಗಿಲ್ಲ, ಅದು ಆಗೋಕ್ಕೆ ನಾವು ಕೂಡ ಬಿಡೋದಿಲ್ಲ. ಈಗ ನಾನೇ ಒಬ್ಬ ಬಿಲ್ಲವಾಗಿ ಅಂದರೆ ನಾನು ಒಬ್ಬ ಈಡಿಗನಾಗಿ ನಾನಿಲ್ಲಿ ಅಧಿಕಾರದಲ್ಲಿದ್ದು ನಾವು ಮಾತಾಡಬೇಕಾದ್ರೆ ಆ ಥರ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನನಗನ್ಸುತ್ತೆ ಅದು ಯಾವ ನಿಟ್ಟಿನ ಮೇಲೆ ಅವ್ರು ಏನು ಹೇಳಿದರು ಅಂಥೇಳಿ ಮೋಸ್ಟ್ಲಿ ನನಗನ್ಸುತ್ತೆ ಈ ನಿಟ್ಟಿನ ಮೇಲೆ ಹೇಳಿಲ್ಲ ಅಂಥೇಳಿ ನಾನು ಭಾವನೆಯನ್ನು ಮಾಡ್ತೀನಿ. ಅದನ್ನು ಅವ್ರ ಜೊತೆಗೆ ಚರ್ಚೆ ಮಾಡಿ ನಾವು ಕೇಳಬೇಕಾಗ್ತದೆ. ನೋ ನೀವು ಅದನ್ನು ಸಿದ್ದರಾಮಯ್ಯವ್ರಿಗೆ ಹೇಳಿರ್ತಕ್ಕಂಥದ್ದಲ್ಲ. ನಾವು ರಾಷ್ಟ್ರ ಮಟ್ಟದಲ್ಲಿ ನಾನು ಜನರಲ್ ಸೆಕ್ರೆಟರಿ ಇದ್ದಾಗ, ಇನ್ಚಾರ್ಜ್ ಇದ್ದಾಗ ಮುಖ್ಯಮಂತ್ರಿಗಳನ್ನ ಮಾಡಿದ್ದೀನಿ, ಅದು ನಾನು ನೋಡಿದೆ. ಮುಖ್ಯಮಂತ್ರಿಗಳನ್ನು ಮಾಡಿದ್ದೀವಿ, ಬದಲಾವಣೆನೂ ಮಾಡೋದು ಗೊತ್ತಿದೆ ಅಂತ ಆ ನಿಟ್ಟಿನಲ್ಲಿ ಹೇಳಿರೋದೇ ಹೊರತು ಅದು ಮಾನ್ಯ ಸಿದ್ದರಾಮಯ್ಯವ್ರಿಗಾಗಲಿ ಅದು ನನಗನ್ಸುತ್ತೆ ಮಾತಾಡಿಲ್ಲ, ಅಂಥ ಪ್ರಶ್ನೆ ಉದ್ಭವನೂ ಆಗೋದಿಲ್ಲ. ಆದರೆ ನಮ್ಮ ಸಮಾಜನ ಕಡೆಗಣಿಸ್ತಕ್ಕಂಥದ್ದು ಒಂದು ಪ್ರಶ್ನೆಯೂ ಇಲ್ಲ ಕೂಡ. ಬಟ್ ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಕಡೆ ಭಾಗದಲ್ಲಿ ಆ ಶಕ್ತಿಯನ್ನು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ, ಅದು ತೋರಿಸ್ತಾರೆ ಅಂತಕ್ಕಂಥದ್ದು ಒಂದು ವಿಶ್ವಾಸವನ್ನು ಕೂಡ ನನಗಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, 𝐼𝐻𝐿 ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.